ವೆಲ್ಕಮ್ ಟು ಆಲ್ವಿನ್ ವ್ಲಾಗ್ ಚಾನಲ್. ನಾವು ಇವತ್ತು ಪುತ್ತೂರು KSRTC ಬಸ್ ಸ್ಟ್ಯಾಂಡಲ್ಲಿದ್ದೇವೆ. ಇದೆ ಪುತ್ತೂರು KSRTC ಬಸ್ ಸ್ಟ್ಯಾಂಡ್. ಇವತ್ತು ವ್ಲಾಗ್ ಏನಿಲ್ಲ, ಸಿಂಪಲ್ ನಾವು ಪುತ್ತೂರು ಶಾಪಿಂಗ್ಗೆ ಬಂದಿದ್ವಿ. ಸಮಯ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು. ಸೊ ನಂತರ ನಾವು ಲಕ್ಷ್ಮಿ ಹೋಟೆಲಿಗೆ ಹೋದ್ವಿ, ಅಲ್ಲಿ ಊಟ ಮಾಡೋಣ ಅಂತ. ಸೊ ಊಟ ಮಾಡಿದ್ವಿ. ಊಟ ಮಾಡಿ ನಾವು ಹೊರಗಡೆ ಬರುವಷ್ಟರಲ್ಲಿ ಅಲ್ಲಿ ಕೆಲವೊಂದು ಫೋಟೋಸ್ ಮತ್ತು ಕೆಲವೊಂದು ಬರೆದಿರುವಂತಹ ಲೈನ್ಸ್ ನನಗೆ ತುಂಬ ಖುಷಿಯಾಯಿತು. ಸೊ ಯಾವುದೇ ಹೋಟೆಲಲ್ಲಿ ಈ ಥರ ಯಾವುದನ್ನು ಬರೆಯುವುದಿಲ್ಲ. ಸೊ ಇವರು ತುಂಬ ಸ್ವಚ್ಛವಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿ ಮತ್ತು ತುಳುನಾಡಿನ ಫುಡ್ಡು ಮತ್ತು ರೈತರಿಗೆ ಇವರು ಒಂದು ಕೊಟ್ಟಿರುವ ಅಮೂಲ್ಯವಾದ ಸ್ಥಾನ ಮತ್ತು ನೀರನ್ನು ಯಾವ ಥರ ರಕ್ಷಣೆ ಮಾಡಬೇಕು ಅಂತ ಎಲ್ಲವೂ ಇತ್ತು. ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದು, ಅವರು ಒಂದು ನೋಟಿಸ್ ಬೋರ್ಡಲ್ಲಿ ವಿವಿಧ ದೇಶದ ಕರೆನ್ಸಿ ನೋಟುಗಳನ್ನು ಡಿಸ್ಪ್ಲೇ ಮಾಡಿದರು. ನಿಮಗೆ ಕಾಣ್ತಾ ಇರ್ಬೋದು, ನಾನು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೇನೆ. ಎಷ್ಟೊಂದು ಸುಂದರವಾಗಿ ಒಂದೇ ಜಾಗದಲ್ಲಿ ನಿಂತು ಇಷ್ಟೊಂದು ಕರೆನ್ಸಿಯನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಿದ್ದು ನಾನು ತುಂಬ ಅದೃಷ್ಟವಂತ ಅಂತ ನಾನು ತಿಳ್ಕೊಳ್ತೇನೆ. ಸ್ಪೆಷಲಿ ನಾನು ಈ ಹೋಟೆಲಿನ ಮಾಲೀಕರಿಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಅವರು ಇಷ್ಟೊಂದು ಅಚ್ಚುಕಟ್ಟಾಗಿ ನೀಟಾಗಿ ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಅವರ ಹವ್ಯಾಸಕ್ಕೆ ನಾನು ಹ್ಯಾಟ್ಸಪ್ ಅಂತ ಹೇಳ್ತಾ ಇದ್ದೇನೆ. ಸಮಯ ಸಿಕ್ಕಿದ್ರೆ ಇನ್ನೊಮ್ಮೆ ಅಲ್ಲಿ ಭೇಟಿ ನೀಡಿ, ಅಲ್ಲಿ ಆ ವ್ಲಾಗ್ನ ಮತ್ತೇನು ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಹ್ಯಾಂಡ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.